ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು, ಸೂಜಿ ಮೆಣಸು ಎಂದೆಲ್ಲ ಕರೆಯುವ ಇದು ಮಾಮೂಲಿ ಮೆಣಸಿನಕಾಯಿಗಿಂತ ತುಂಬ ಸಣ್ಣದಾಗಿ ಮತ್ತು ರುಚಿಕರವಾಗಿರುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಬರ್ಡ್ಸ್ ಐ ಚಿಲ್ಲಿ ಮತ್ತು ತೈ ಚಿಲ್ಲಿ ಎಂತಲೂ ಕರೆಯುವರು. ಮಲೆನಾಡು ಮತ್ತು ಕರಾವಳಿಗಳಲ್ಲಿ ಈ ಜೀರಿಗೆ ಮೆಣಸು ಹೆಚ್ಚಾಗಿ ಕಂಡುಬರುತ್ತದೆ. ಸಾಂಬಾರು, ಸೂಪು, ಸಾಸ್, ಫ್ರೈಗಳಲ್ಲಿ ಮತ್ತು ಊಟದ ಜೊತೆಗೆ ನೆನಚಿಕೆಯಾಗಿಯೂ ಇದನ್ನು ಬಳಸುತ್ತಾರೆ. ಇದರ ವಿಶೇಷತೆಗಳನ್ನು ತಿಳಿಯೋಣ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಕೊಡಿ. ಇದರ ಅದ್ಭುತ ವಿಶೇಷಗಳು: ಗಾಂಧಾರಿ ಮೆಣಸಿನಲ್ಲಿ ಕ್ಯಾಪ್ಸಿಸಿನಾಯ್ಡ್ ಖನಿಜಾಂಶವು ಇರುವುದರಿಂದ ನಾವು ಸೇವಿಸಿದ ಆಹಾರದಲ್ಲಿನ ಕ್ಯಾಲರಿಯ ಪ್ರಮಾಣ ಕಡಿಮೆಯಾಗಲು ಸಹಕರಿಸಿ ಮೆಟಬಾಲಿಸಂ ಅನ್ನು ಉತ್ತೇಜಿಸಿ ದೇಹದಲ್ಲಿನ ಫ್ಯಾಟ್ ಕರಗಿಸುತ್ತದೆ. ಅಂತಿಮವಾಗಿ ದೇಹದ ತೂಕವನ್ನು ಕಡಿಮೆ ಮಾಡುತ್ತಾ ದೇಹದಲ್ಲಿನ ಕೊಲೆಸ್ಟ್ರಾಲ್ ನೈಸರ್ಗಿಕವಾಗಿ ನಿಯಂತ್ರಿಸುತ್ತದೆ. ಈ ಗಾಂಧಾರಿ ಮೆಣಸು ಆಂಟಿ ಮೈಕ್ರೋಬಿಯಲ್, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೊಂದಿರುವುದರಿಂದ ದೇಹದಲ್ಲಿನ ರಕ್ತವು ಬ್ಲಡ್ ಕ್ಲಾಟಿಂಗ್ ಆಗದಂತೆ ತಡೆದು ರಕ್ತನಾಳಗಳಲ್ಲಿ ರಕ್ತವು ಸರಾಗವಾಗಿ ಹರಿಯಲು ಪ್ರೇರೇಪಿಸಿ ಹೃದಯ ತೊಂದರೆ ಮತ್ತು ರಕ್ತದೊತ್ತಡ ಬರದಂತೆ ಕಾಪಾಡುತ್ತದೆ. ಜೊತೆಗೆ ದೇಹದ ಅನವಶ್ಯಕ ಮೈಕೈ ನೋವು ನಿವಾರಿಸುವಲ್ಲಿ ಮಹತ್ವವನ್ನು ಪಡೆಯುತ್ತದೆ. ಈ ಸೂಜಿ ಮೆಣಸು ಜೀರ್ಣಕ್ರಿಯೆಗೂ ಸಹ ಅದ್ಭುತ ಸಹಕಾರಿ. ಜೀರ್ಣಕ್ರಿಯೆಗೆ ಬೇಕಾದ ಎಂಜೈಮ್ಸ್ ಗಳನ್ನು ಹೆಚ್ಚು ಬಿಡುಗಡೆಗೆ ಪ್ರಚೋದಿಸಿ ಕರುಳಿನಲ್ಲಿ ಆಹಾರ ಚಲನೆಯ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು ಕರುಳನ್ನು ಉತ್ತೇಜಿಸುವ ಮೂಲಕ ಹಸಿವು ಹೆಚ್ಚಾಗುವಂತೆ ಮಾಡುತ್ತದೆ. ಇದರ ಜೊತೆಗೆ ಒಸಡು ಮತ್ತು ಹಲ್ಲಿನ ನೋವಿಗೆ, ಸಂಧಿವಾತಕ್ಕೆ, ಮೂಗೇಟುಗಳೇನಾದರೂ ಆಗಿದ್ದರೆ ಈ ಜೀರಿಗೆ ಮೆಣಸನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಳಸುವವರು. ಈ ಗಾಂಧಾರಿ ಮೆಣಸು ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಗುಣವನ್ನು ಹೊಂದಿದೆ. ಜೀರಿಗೆ ಮೆಣಸನ್ನು ಮನೆಯ ಕುಂಡಗಳಲ್ಲಿಯೂ ಸಹ ಸುಲಭವಾಗಿ ಬೆಳೆಯಬಹುದು. ಕೇವಲ 2 ಗಿಡ ವರ್ಷ ಪೂರ್ತಿ ಮನೆಗೆ ಆಗುವಷ್ಟು ಕಾಯಿ ಬಿಡುತ್ತದೆ. ಪ್ರತಿದಿನ ನೀರುಣಿಸಿದರೆ ಸಾಕು, ಸಮೃದ್ಧಿಯಾಗಿ ಬೆಳೆಯುತ್ತದೆ. ಈ ಗಾಂಧಾರಿ ಮೆಣಸಿಗೆ ಮೆಡಿಸಿನಲ್ ವ್ಯಾಲ್ಯೂ ಮತ್ತು ಉಪಯೋಗಗಳು ಜಾಸ್ತಿ ಇರುವುದರಿಂದ ಬೇಡಿಕೆಯು ಕೂಡ ಹೆಚ್ಚಾಗಿ ಇದರ ಬೆಲೆಯೂ ಸಹ ಕೆಜಿಗೆ 650 ರಿಂದ 800 ಹೆಚ್ಚಾಗಲು ಕಾರಣ ಎಂದು ತಜ್ಞರು ಹೇಳುತ್ತಾರೆ. ಆದುದರಿಂದ ಸುಲಭವಾಗಿ ಮನೆಯ ಅಂಗಳದಲ್ಲಿಯೇ ಬೆಳೆದುಕೊಂಡು ಬೇಕಾದಾಗ ಆಹಾರದಲ್ಲಿ ಉಪಯೋಗಿಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದ.